ಅಮ್ಮ ಅಮ್ಮ ಸರಿ, ಹೊಟ್ಟೆ ತುಂಬಾ ಊಟ ಮಾಡ್ದ, ಜಗಲಿಯಲ್ಲಿ ಕೂತ್ಕೊಂಡು ನೆಕ್ಕು ನೈ ಶುರು ಮಾಡ್ದ. ಏನು ಯಮ ಯಮ, ಯಾರು ನಿನ್ನನ್ನು ತಗೊಂಡೋಗ್ಲಿಕ್ಕೆ ಬಂದ್ರೆ ಯಮ? ಏನೇ ಕೂತ್ಕೊಂಡು ಬೊಬ್ಬೆ ಹೊಡಿತಾ ಇದೀಯಾ? ಯಮ ಬಂದು ನಾನು ಹೇಳುದಿಲ್ಲ ಅಮ್ಮ ಇದ್ದಾಳೆ ಅಂತ. ಯಮ ನಿನ್ನನ್ನು ನೋಡಿದ್ರೆ ಹಿಂದೆ ಹೋಗುದಿಲ್ಲ ಮತ್ತೆ. ಅಂದ್ರೆ ನನಗೆ ವಾಯ್ದೆ ಆಯ್ತು ಅಂತ ಹೇಳುದ ನೀನು? ಆಗಲ್ಲ, ನಿನ್ನನ್ನು ನೋಡಿದ್ರು ಯಮ ಹಿಂದೆ ಹೋದಾನು. ಯಮ ಕೊಂಡೋಗ್ರೆ ನಿನ್ನನ್ನು ನೋಡುವವರು ಯಾರು? ಅಮ್ಮ ಏನು ಯಮ ಬಂದದ್ದಲ್ಲ, ಮತ್ತೆ ಯಮಗಂಡ ಕಾಲ ಬಂದದ್ದು. ಯಮಗಂಡ ಕಾಲವ? ಹಾಗಾದ್ರೆ ಬೇಗ ಹೊರಡು. ಎಂತದ್ದು ಹೊರಡುದು? ಯಮಗಂಡ ಕಾಲದಿಂದ. ಯಮಗಂಡ ಕಾಲದಿಂದ ಹೊರಡುದಲ್ಲ, ಹೊರಲಿಕ್ಕೆ ಕಷ್ಟ ಆಗುದು ಯಮಗಂಡ ಕಾಲದಲ್ಲಿ. ಹೌದಾ? ಹೌದು. ನೀನು ಹೊರಟಿ ನಂಬಲಿಕ್ಕೆ ಆಗುದಿಲ್ಲ ನಿನ್ನನ್ನು. ಯಾಕೆ ಕರೆದಿಯ? ಬೊಬ್ಬೆ ಹೊಡಿತಾರೆ. ಹೋಗ್ಲಿಕ್ಕೆ ನೀನು ಬಿಡ್ಬೇಕೆ? ಹೇಳು ಎಂತದ್ದು? ಏನು ಕರಿತ ಯಮ ಯಮ ಅಂತೇಳಿ? ಏನು ನಿನ್ಗೆ 1000 ಸಲ ಹೇಳಿದ್ದೆ ನಾನು, ಈ ಉಗುರನ್ನು ಹೆಚ್ಚು ಬೆಳೆಸಬೇಡ ಮಗನೇ. ಹಾಗಾದ್ರೆ ಉಗುರಲ್ಲಿ ಕೊಳೆ ತುಂಬಿ ನಿನ್ನ ಹೊಟ್ಟೆಗೆ ಹೋದ್ರೆ ನನಗೆ ರಗಳೆ ಅಂತೇಳಿ. ಇದೀಗ ಉಗುರಿನಲ್ಲಿ ಕೊಳೆ ತುಂಬಿದ್ದ, ಮತ್ತೆ ಹೀಗಂತಿ? ಕೊಳೆ ತುಂಬಿದೆ ಅಂತ ಆದ್ರೂ ನಿನ್ನ ಮೈಯ ಕೊಳೆ ಮಾತ್ರ ಅದು. ನನ್ನ ಬೆನ್ನು ಕೆರೆದು ನನ್ನ ಕೈ ಹಿಡಿದು ನಿನ್ನ ಬೆನ್ನನ್ನು ನೀನೇ ಅಲ್ಲೋ ತಿರಿಸಿಕೊಳ್ಳುದು. ಹೀಗೆ ನನ್ನ ಕೈ ಹಿಂದೆ ಹೋಗುದು? ನನ್ನ ಕೈ ಹೋಗುದಿಲ್ಲ. ಹೌದು, ಅದಕ್ಕೆ ಮಗನ ಕೈಯ ಮತ್ತೆ ಯಾರದು? ಮತ್ತೆ ಸಾಕಿ ಬೆಳೆಸಿದ್ಯಾಕೆ? ಕೋಣ ಶಂಭು ಹೋರಿ ಬಪ್ಪರ್ಯ ಮಗನಿಗೆಲ್ಲ ಹಾಗೆ. ಮತ್ತೆ ಮಗನಿಗೆ ಬೈಲಿದೆ, ಮತ್ತೆ ನಿಮಗೂ ಬೈಲಿಕ್ಕೆ ಆಗ್ತದ? ಸಗಣಿ ಮಂಜ. ಹೌದು, ಈಗ ನಾನೇನಾದ್ರೂ ಹರಕೆಯಲ್ಲಿ ಹುಟ್ಟಿದ? ಯಾರು? ನಿಮಗೆ ಮಗಾಗಿ ಹುಟ್ಟುತ್ತೇನೆ. ಮತ್ತೆ ನೀನು ಹರಕೆಗೆ ಹುಟ್ಟಿದ್ದು, ಮತ್ತೆ ಯಾರಿಗೆ ಹುಟ್ಟಿದ್ದು? ಹರಕೆಗೆ ಹುಟ್ಟಿದ್ದು. ನಾನು ನಿಂತ 1000 ಸಲ ಕೇಳಿದ್ದೇನೆ, ಹುಟ್ಟಿನಲ್ಲಿ ಕೇಳಿದ್ದೇನೆ, ಎಲ್ಲರ ಇದರಲ್ಲಿ ಕೇಳಿದ್ದೇನೆ, ನನ್ನನ್ನು ಹುಟ್ಟಿಸಿದವ ಯಾರು ಅಂತ ಹೇಳು ಒಂದು ಸಲ ಅಂತ. ಅದು ಗೊತ್ತಿಲ್ವ ನಿನಗೆ? ನಾನು ಮನೆಯಲ್ಲಿ ಹೀಗೆ ಕೂತಾಗ ಒಂದ್ ದಿವಸ ಆ ಶಂಕರಪ್ಪಚ್ಚಿ ಬಂದು, ಏನ್ ಭಾಗಿರತಮ್ಮ ನೀನು ಹೀಗೆ ಯೋಚನೆ ಮಾಡ್ದಿ ಕೂತಾ ಇದ್ದಿ ಅಂತ ಕೇಳಿದ್ರು. ನನಗೆ ಮಕ್ಕಳಿಲ್ಲ, ತುಂಬಾ ಸಮಯ ಆಯ್ತು, ಏನು ಮಾಡುದು ಅಂತ ಹೇಳುವಾಗ, ನೀನು ಹೆದರಬೇಡ ನಾನಿದ್ದೇನೆ ಅಂತ ಧೈರ್ಯದ ಮಾತು ಕೊಟ್ರು. ಅವರು ಯಾವಾಗ ಇದು? ನೀನು ಹುಟ್ಟುವುದಕ್ಕಿಂತ ಮೊದಲು. ಆಮೇಲೆ ಅವರು ಬಂದು ಅಲ್ಲಿ ನಾಗರ ಕಲ್ಲನ್ನು ಕೆತ್ತಿ ಬಾವಿಗೆ ಹಾಕೊಂಡ್ರು. ಈಗ ನೀವು ನನ್ನ ಹತ್ರ ಶಂಕರಪ್ಪ ಚಿಂತನೆ ಕರಿಬೇಕು ಅಂತ ಹೇಳಿದ್ದು ಅದಕ್ಕೆ? ಅಪ್ಪ ಚೀಯ ಅಪ್ಪ ಹೇಳಿ ನಿನ್ಗೆ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ. ಮಾಲೆ ಮಂಗ ನಾನು ಎಷ್ಟು ಬಾರಿ ಹೇಳಿದ್ದೀನಿ, ಎಷ್ಟು ಬಾರಿ ಹೇಳಿದ್ದೆ ನಾನು. ಭಾಷೆ ಸಂತಾನ ಇಲ್ಲಿ ನಿನಗೆ. ಅವು ಬಂದು ಹೇಳಿದ್ರು, ಆನಿದ್ದೇನೆ ಭಾಗಿರತಮ್ಮ ನೀನು ಹೆದರಬೇಡ ಅಂತ ಹೇಳಿ ನಾಗನ ಪೂಜೆ ಎಲ್ಲ ಮಾಡಿಸಿ ಅದೆಲ್ಲ ಇತ್ಯಾದಿ ಕೆಲಸಗಳನ್ನೆಲ್ಲ ಪೂರೈಸಿ 8 ತಿಂಗಳಲ್ಲೇ ನೀನು ಹುಟ್ಟಿದವ. ನಿಮಗೆ ಹೇಳಿದ್ರೆ ಭಾಷೆ ಅರ್ಥ ಆಗುತ್ತಿಲ್ಲ. ಮಾಲೆ ಮಂಗ. ಹಾಗಿದ್ರೆ ನಾಗನಗಲ್ಲು ಪ್ರತಿಷ್ಠೆ ಆಗುವುದಕ್ಕಿಂತ ಮೊದಲೇ ನನ್ನ ಪ್ರತಿಷ್ಠೆ ಆಗಿದೆ ಕಾಣ್ತದೆ ಅಲ್ವಾ? ಇಲ್ಲದಿದ್ರೆ 8 ತಿಂಗಳಲ್ಲಿ ಹುಟ್ಟಿದೆ. ಮಾತಾಡ್ತಾನೆ ಈಗ. ಅದಲ್ಲ ವಿಷಯ. ಯಾರು ನೆಂಟ್ರು? ಯಾರು ನೆಂಟ್ರು? ಯಾರು ಮಗ
ಅಲ್ಲಿ ಅಲ್ಲಿ ಇದು ಅಪ್ಪತ್ತಿಯ ತಮ್ಮ. ದಿನ ದಿನ ತೈ ತೊಂದಲ ದಿನ ತೈ ದಿನ ದಿನ ತೈ ದಿನ ಏನತ್ತೆ ಏನಾಯ್ತು ಈಗ ಅವರಿಗೆ ತೊಂದನ ದಿನ ತೈ ದಿನ ದಿನ ತೈ ಅವರಿಗೆ ಉಮೇದು ಉಂಟು. ಎಳೆಯ ಹುಡುಗ ನಾನು ಹಳೆ ಹುಡುಗಿಯ ಸೊಂಟದಲ್ಲಿ ಇರುವುದು ತೋಂಟು. ನೋಡುವ ನಿನ್ನೆ ಬಿಡಬಾರ್ದು. ತೈಯದ ದಿನ ತೈ ದಿನ ತೈ ತೈಯದ ದಿನ ತೈ ತೈಯದ ದಿನ ತೈ ದಿನ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ದಿನ ತೈ ತೊಂದನ ತೊಂದನ ದಿನ ದಿನ ತೈ ದಿನ ತೊಂದನ ತೊಂದನ ದಿಂದ ತೈತೈ ದಿಂದ ತೈತೈ ಹೋಗಿ ಅಷ್ಟು ಉಮೇದಿದ್ರೆ ಮನೆಯಲ್ಲಿ ನೀವು ಅಜ್ಜಿಯನ್ನು ಕುರಿಸಿ ಇವರು ಅಮ್ಮನ ಬ್ರಾಹ್ಮಣ. ನಮಗೆ ನಾಳೆಯ ಪ್ರಸಂಗಕ್ಕೆ ಇದೆ ಅಮ್ಮ, ಬೇರೆ ಇಲ್ಲ ಏನು. ಏ ನಾಳೆ ಪ್ರಸಂಗ ಬೇರೆ. ಅಮ್ಮ ಓ ಅಮ್ಮ ಓ ಅಮ್ಮ ಅಂಗಳದಲ್ಲಿ ಧೂಳು ತುಂಬಿದೆ, ಸಗಣಿ ಸಾರಿಸು ಅಂತ ಹೇಳಿದ್ರೆ ನಿನಗೆ ಸೊಂಟ ನೋವಾಗುತ್ತೆ. ಸಗಣಿ ಮಂಡ್ಯ ನೀನಿದ್ದೀಯಲ್ಲ. ಅಲ್ಲ ಇಲ್ಲೇ ತಂದು ನಿನ್ನೊಂದು ಮತ್ತೆ ಇಲ್ಲಿ ಉರುಳು ಚಕ್ರ ಈಗ. ಅಯ್ಯೋ ಅಯ್ಯೋ ಅಯ್ಯೋ, ಹೋದ ಸಂಕ್ರಮಣಕ್ಕೆ ಕೈ ಮುಗಿದಿಲ್ವಾ? ಎಲ್ಲಿ ಕೆಲಸ ಮಾಡಬೇಡ. ನಮ್ಮ ಮನೆ ಬಾಗಿಲಿಗೆ ಮನುಷ್ಯರು ಬಾರದು ಇದ್ದದೆ ಇದಕ್ಕೆ, ನಿನ್ನ ಗಂಧ ಪ್ರಸಾದ ಸಿಗ್ತದೆ ಅಂತ. ಯಾರು ಬರಬಾರ್ದಂತೇಳಿ ನಾನಿದನ್ನು ಹಾಕುದು ಮತ್ತೆ ಯಾಕೆ? ಏನು ಉಲ್ಲಾಸ ಇಲ್ಲದ್ರೆ ಒಂದಿಗೆಯವರ ಈ ಸಮಸ್ಯೆಯಿಂದ ಸೋತೋಗಿದ್ದೇನೆ ನಾನು. ಅದೇ ಇಷ್ಟು ಪ್ರಾಯ ಆದ್ರೂ ಉಲ್ಲಾಸ ಕಡಿಮೆ ಆಗ್ಲಿಲ್ಲ. ಏನ್ ಮಾಡುದು? ಪ್ರಾಯ ತುಸು ಹೆಚ್ಚಿದರು ಕಾಯದ ಕಸು ಇನ್ನು ಕುಂದಿಲ್ಲ. ಈಗ ಯಾರ ಮಗ? ನಾನತ್ತೆ. ಆಹಾ
ಬಂದೇಹ ಮಗ. ಹಾಗೆ ಬಂದದ್ದು ಬಹಳ ಸಂತೋಷ ಆಯ್ತು. ಬರಬಾರ್ದಿತ್ತು ಅಂತ. ಓ ಹಾಗೆಲ್ಲ ಎಷ್ಟು ವರ್ಷ ಆಯ್ತು ನಮ್ಮನೆಗೆ ಬಾರದೆ. ಯಾವಾಗ್ಲೂ ಬಂಧುಗಳಾದವರು ಆಗಾಗ ಬಂದುಕೊಂಡು ಹೋಗ್ತಾ ಇರಬೇಕು, ಆಗ ಮಾತ್ರ ಸಂಬಂಧ ಬೆಸೀತದೆ. ಬಾವಿಯ ನೀರು ಹಾಗೆ ಬಳಸದಿದ್ದರೆ ಹಾಳಾಯ್ತಂತ ಮಾತಿಲ್ವಾ? ಅಂತೂ ಬಂದಿಯಲ್ಲ ಮಗ, ಬಹಳ ಸಂತೋಷ ಆಯ್ತು ಮಗ. ನಿನ್ನ ಅಮ್ಮ ಕುಲ್ದತ್ತಿ ಆಗಿದ್ದಾಳೆ. ಕುಲ್ದತ್ತಿ ಕುಲ್ದತ್ತಿಯ ಊದುವತ್ತಿ ಅಲ್ಲ ಕುಲ್ದತ್ತಿ. ಕುಲವತಿ ಹೇಗಿದ್ದಾಳೆ ಮಗ? ಈಗ ಕ್ಷೇಮವಾಗಿದ್ದಾಳ. ಇತ್ತೀಚೆಗೆ 1 ವರ್ಷದ ಹಿಂದೆ ಅವಳಿಗೆ ವಾಯ್ದೆಯಾಗಿ ಹಾಸಿಗೆಯಲ್ಲೇ ಹೇಸಿಗೆ ಮಾಡ್ತಿದ್ರು ಅನ್ನೋ ವಿಚಾರ ಗೊತ್ತಾಯ್ತು. ಇನ್ನು ಬದುಕಿದ್ದಾಳ. ನಿಮಗಿಂತ ಗಟ್ಟಿ ಮುಟ್ಟಿದ್ದಾರೆ ಕೆಲವು ತಳಿಗಳೆಲ್ಲ ಹಾಗೆ ಅಲ್ವಾ ಮಗ? ಅದು ಹೋದ ಸಲ ಹೋದಾಗ ನನ್ನ ಹತ್ರ ನಿನ್ನ ಯೋಗಕ್ಷೇಮ ಕೇಳಿದ್ರು. ಆಗ ಅವರು ಆಲೋಚನೆ ಮಾಡಿದ್ರು, ನಾನು ಯಾಕೆ ಇಷ್ಟ ಅವಸರ ಮಾಡುದು. ಅಂದ್ರೆ ನೀನು ಸೀಂತಿ ಎಲ್ಲ ಬೇಡ, ಗೊತ್ತಾಯ್ತಲ್ಲ? ಅಂದ್ರೆ ನಿನ್ನ ಅಮ್ಮ ಮೊದಲು ಹೋಗ್ಲಿ, ಆಮೇಲೆ ನಾನು ಬರ್ತೇನೆ, ಹೋದವರು ಜಾಗೆ ಮಾಡಿಡ್ಲಿ ಅಂತ ಹೇಳಿ ಕಳಿಸಿದ. ನನ್ನ ಹತ್ರ ಹೇಳಿದ್ರು, ಗೊತ್ತಿಲ್ಲ, ಒಂದೇ ವಯಸ್ಸಿನವರು ಮಗ ನಾವಿಬ್ರು ಅಂತ. ಅವಳು ಇನ್ನು ಗಷ್ಟಿದ್ದಾಳೆ, ಮೊದಲು ಅವಳು ಹೋಗ್ಲಿ ಅಂತೇಳಿ. ಆ ದಿಕ್ಕ ಪ್ರಸಂಗಿ ಸಗಣಿ ಮಂಜ ಅವಳಕ್ಕೆ ಸುಬ್ಬ 3 ಕಾಸಿನವನೇ, ಹಣೆಬರಗಟ್ಟವನೇ, ಮರ್ಯಾದೆ ಬಿಟ್ಟವನೇ, ಷಂಡನೆ ಬಂಡನೆ ಹೇಳಿ ಹೆಂಬೇಡಿ ಕೂದುವಲ್ಲಿ ಏನು ಬೇಕಾದ್ರೂ ಹೇಳು, ನನ್ನದು ಆಕ್ಷೇಪ ಇಲ್ಲ. ಯಾಕೆಂದ್ರೆ ನಿನ್ನನ್ನು ನಾನು ಅಮ್ಮ ಅಂತ ಒಪ್ಪಿಯಾಗಿ. ಅಂದ್ರೆ ಮೊದಲು ವಿಶ್ವಾಸ ಇರ್ಲಿಲ್ವ ನಿನಗೆ? ನನಗೇನು ಗೊತ್ತು ಅಲ್ಲ, ನೀನು ಹೇಳಿದ್ದರಿಂದ ಗೊತ್ತು ನೀನೇ ಅಮ್ಮ. ನಾನು ಹೇಳಿದ್ದರಿಂದ ನಿನ್ನ ಅಪ್ಪ ಯಾರು ಅಂತ ಗೊತ್ತಾದದ್ದು. ಯಾರು? ಶಂಕರ. ಯಾವ ಶಂಕರ? ಶಂಕರ ನನ್ನ ಅಪ್ಪಾಚಿ ಇದ್ದಲ್ವ ಹಾಗೆ ಹೇಳಿದ್ರು. ಈಗ ಅಪ್ಪ ಆದ್ರ ಅವರು? ಅದು ಅಪ್ಪಾಚಿ ಅಂತ ನಾನು ಹೇಳಿದೆ, ಅವ್ರನ್ನ ದೂರ ಮಾಡಿದ್ರೆ ನನಗೆ ಅಪ್ಪಾಚಿ ಅಂತ ಹೇಳಿದ್ರು. ನನಗೆ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರಪ್ಪನ. ನಿನ್ನ ಯೋಗ್ಯತೆ ಇಲ್ಲ ಕಾಪಿ. ಮೊನ್ನೆ ಹೇಳುವಾಗ ಬೇರೆ ಯಾರದ್ದು ಹೆಸರು ಹೇಳಿದ್ದಿ. ನೀನು ಯಾಕಾಗಿ ನನ್ನ ಮಗನಾಗಿ ಹುಟ್ಟಿಕೊಂಡೆಯೋ ನನ್ನ ಪ್ರಾರಬ್ಧ. ಮಗ, ಆಮೇಲೆ ನೀನು ಅಪ್ಪ ಹೇಗಿದ್ದಾನೆ ಮಗ? ನಿನ್ನ ಅಪ್ಪ ಹೇಗಿದ್ದಾನೆ ಮಗ? ನಿಮ್ಗೇನಾಗುದು ಅವ್ರ ಹೆಸರು ಹೇಳು. ಅಪ್ಪ ಹೇಗಿದ್ದಾನೆ? ನಿಮ್ಮ ಸುದ್ದಿ ಮಾತನಾಡ್ತಾ ಇರ್ತಾರೆ. ಯಾವಾಗ್ಲೂ ನನ್ನ ಸುದ್ದಿ ಮಾತಾಡ್ತಾನ. ನಿಮ್ಮ ಸುದ್ದಿ 3 ಹೊತ್ತು ಯಾವಾಗ್ಲೂ ಹಾಗೆ ಮಗ. ಅವೆಲ್ಲಾದ್ರೂ ತಿಂಗಳಿಗೆ ಒಂದು 15 ದಿವಸ ಬಂದ್ರೆ ನಮ್ಮ ಮನೆಯಲ್ಲೇ ಉಳಿತಿದ್ದ. ನಾನಂದ್ರೆ ಅಷ್ಟು ಪ್ರೀತಿ. ಊಟ ಮಾಡುವಾಗ್ಲೂ ನನ್ನ ಜೊತೆಯಲ್ಲೇ. ನಿಮ್ ಜೊತೆ? ಹೌದು. ನಾನು ಮಲಗಲಿಕ್ಕೆ ಹೋಗುವಾಗ್ಲೂ ನನ್ನ ಜೊತೆಯಲ್ಲೇ, ಅಡಿಗೆ ಮನೆಗೆ ಹೋಗುವಾಗ್ಲೂ ನನ್ನ ಜೊತೆಯಲ್ಲೇ, ಒಂದೊಂದ್ಸಲ ಬಚ್ಚಿಲ ಮನೆಗೆ ಹೋಗುವಾಗ್ಲೂ ನನ್ನ ಜೊತೆಯಲ್ಲಿ ಬರ್ತಿದ್ದ. ನಾನು 2 ಭಾಗಗಳಾಗ್ತಿದ್ದೆ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ನನಗೆ. ಯಾವುದು? ನನ್ನ ಅಪ್ಪ ಊರು ಬಿಟ್ಟು ಹೋದ್ ಯಾಕೆ? ಊರು ಬಿಟ್ಟು ಹೋದದ್ದು ಚೆಂಡೆ ಬಾರಿಸ್ಲಿಕ್ಕೆ, ಅದು ಗೊತ್ತಾಯ್ತಾ? ಅಲ್ಲ, ನಿನ್ನ ಅಪ್ಪ ಬಚ್ಚಲ ಮನೆಗೆ ಬರುವಾಗ್ಲೂ ಎಳ್ದು ಚೀಟ್ ಹಾಕ್ತಿದ್ದೆ. ಅವ್ರನ್ನ ಎಳ್ದು ಅಲ್ಲ, ಅವರನ್ನು ಒಳಗೆ ಎಳ್ದಲ್ಲ, ಮತ್ತೆ ಅವರನ್ನು ಹೊರಗೆ ದುಡಿ ಬಾಗಿ ಎಳ್ದು ಚೀಟ್ ಹಾಕ್ತಿದ್ದೆ. ನಂಬ್ಲಿಕ್ಕೆ ಆಗುದಿಲ್ಲ ನಿನ್ನ ಅಪ್ಪನನ್ನು. ಹಾಗಾಗಿ ಮಗ, ನಿನ್ನ ಅಪ್ಪ ಕ್ಷೇಮವಾಗಿದ್ದಾನ? ಕ್ಷೇಮತೆ. ಅಂತೂ ಬಂದಿಯಲ್ಲ, ಸಂತೋಷ ಆಯ್ತು. ಮನೆಯಲ್ಲಿ ಎಮ್ಮೆ, ಕರು, ದನ, ಕೋಳಿ, ಹೆಂಟೆ, ಹುಂಜ ಎಲ್ಲ ಕ್ಷೇಮವೇ. ಈ ಸಲ ಅಪ್ಪೆ ಮಿಡಿ ಆಗಿದೆ ಮಗ. ಯಾಕತ್ತೆ? ನಂಗೆ ಅಪ್ಪೆ ಮಿಡಿ ಅಂತ ಹೇಳಿದ್ರೆ ಬಹಳ ಇಷ್ಟ. ಇವನ್ತ್ರ ಎಷ್ಟು ಬಾರಿ ಹೇಳಿದ್ದೆ ನಾನು, ಒಳ್ಳೆ ದೋಟಿ ತರ ಬೆಳ್ಕೊಂಡಿದ್ದಾನೆ, ಅಲ್ಲಿ ದೋಟಿ ಬೇಡ, ನೀನೇ ಹೋಗಿ ಕೈ ಹಾಕಿ ಸಿಕ್ಕ ಅಂತ ಹೇಳುವಾಗ ಮಂಗನ ಮರಿ ಸುಮ್ಮನೆ ಕೂತಿದ್ದಾನೆ ಅವ. ಎಷ್ಟು ಬಾರಿ ಹೇಳಿದೆ, ಅಲ್ಲಿ ಇರುವೆಂಟು ಕಚ್ಚುತ್ತದೆ ಅಂತ ಹೇಳ್ಕೊಂಡು. ಹೌದತ್ತೆ. ಈಗ ಕ್ಷೇಮ ತಾನೆ? ಸಂತೋಷ ಆಯ್ತು. ಬಂದೆ ಅಲ್ಲ ಮಗನೇ. ಬಾ ಮಗ, ಬಾ ಮಗ, ಕೂರ್ ಮಗ, ಕೂರ್ ಮಗ, ಕೂರ್ 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 ಕೂರ್. ಮತ್ತೆ ಬಾ ಮಗ, ಕೂರ್ 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 ಕೂರ್. ಅತ್ತೆ, ನಾನು ಮನೆಗೆ ಬಂದು ಇಷ್ಟು ಹೊತ್ತಾಯ್ತು. ಅವರಿಗೆ ಬೇಗ ಹೋಗಬೇಕೇನೋ, ಯಾರಿಗೂ ಬೇಗ ಹೋಗ್ಲಿಕ್ಕೆ ಇರುದು ನಿನಗೆ. ಅಲ್ಲ, ಕೆಲವರಿಗೆಲ್ಲ ಹೋಗುವ ಅವಸರ. ಅಷ್ಟೊತ್ತಿಂದ ಅಲ್ಲಿ ತಲೆ ತಿಂದೆ, ಈಗ ಇಲ್ಲಿ ಸಂಜೆ ಬೇಗ ಹೋಗ್ಬೇಕಂತ ಹೇಳ್ತೀಯ. ಅತ್ತೆ, ಇವಳು ಚಂದ್ರ ಇಲ್ಲಿ ಅತ್ತೆ. ಚಂದ್ರ? ಅವಳ ಕತೆ ಹೇಳಿ ಪ್ರಯೋಜನ ಇಲ್ಲ ಮಗ. ಯಾವಾಗ ನೋಡಿದ್ರು ನಿಂದೇ ನೆನಪು. ಹೌದು. ಅಂದ್ರೆ ಮೊನ್ನೆ ನಾನು ಅವಳು ಒಟ್ಟಿಗೆ ಚಾಪೆಯಲ್ಲಿ ಮಲಗಿದ್ದು ಮಗ. ಚಾಪೆಯಲ್ಲಿ? ಹೌದು. ಇಲ್ಲಿ ಚಾಪೆಯಲ್ಲಿ? ಮಂಚದ ಮೇಲೆ ಚಾಪೆಯಲ್ಲಿ ಮಲಗಿದ್ದೀವಿ. ಇವ ಹೊರಗೆ ತುಳಸಿ ಕಟ್ಟೆ ಹತ್ರ ಮಲಗಿದ್ದ. ಅದೇನತ್ತೆ, ಗಂಡ ಹೆಂಡತಿ ಕೋಣೆಯೊಳಗೆ ಮಲಗಬೇಕು, ಅವ್ರು ಹೋಗಿ ತುಳಸಿ ಕಟ್ಟೆಯಲ್ಲಿ. ಇವನು ಯಾವಾಗ್ಲೂ ತುಳಸಿ ಕಟ್ಟೆಯಲ್ಲೇ ಮಲಗುದು. ಹೌದಾ? ಹೌದು. ಅವಳು ಮಧ್ಯರಾತ್ರಿಯಲ್ಲಿ ಎಕ್ಕ 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 ಅಂತೇಳಿ ಬುಡುಮ್ಮ ತಿಳಿ ಬಿದ್ಲು ಮೈ ಮೇಲೆ. ಏನೋ ಒಂದು ಸಣ್ಣ ಸೀಕ್ರಿ ಇಟ್ಕೊಂಡು ಬಂದ. ಈಗ
ನಾನು ಮೊದಲು ತುಳಸಿ ಕಟ್ಟೆ ಹತ್ರ ಮಲಗುತ್ತಿದ್ದನ ಇಲ್ಲ. ಒಂದು ದಿವಸ ಬೆಳಗಿನ ಜಾವಕ್ಕೆ ಕಾಲ ಸಪ್ಪಳ ಕೇಳಿಸಿದ ಮೇಲೆ ಈಗ ತುಳಸಿ ಕಟ್ಟೆ ಹತ್ರ ಮಲಗುದು. ಭಯಂಕರ ಬುದ್ಧಿವಂತ ಇವ. ಹಾಗಾಗಿ ರಾತ್ರಿ ಆಗಲು ನಿಂದೇ ನೆನಪು ಮಗ. ಹೌದತ್ತೆ. ಅತ್ತೆ ಓ ಕರಿ ಇರತ್ತೆ. ಮಗ ಚಂದ್ರುಳೆ, ಏ ಚಂದ್ರುಳೆ, ಚಂದ್ರುಳೆ, ಬಾ ಮಗ. ಬಾ ಮಗ. ಏನೋ ಒಳ್ಳೆ ನಾಗರ ಒಂಥರ ಬುಸ್ಬಿಡ್ತಾ ಇದ್ದಿ. ನನ್ನ ಮರ್ಯಾದೆ ತೆಗೆಲಿಕ್ಕೆ ಬಂದದ್ದು ಅವಳು. ಇದ್ದದ್ದು ಯಾವಾಗ, ಯಾವ್ದ್ರಲ್ಲಿ ಇದ್ದದ್ದು ಅಂತ? ಯಾವುದ್ರಲ್ಲಿ ನಿನಗಿದ್ದದ್ರಲ್ಲೇ ನನಗೂ ಇದ್ದದ್ದು. ಮತ್ತೆ ಮರ್ಯಾದೆ ಈಗ ಹೋಗುದು ಹೇಗೆ? ನೋಡಿದ್ಯಾ ಅವಳನ್ನು? ನೋಡಿದ್ದೇನೆ. ಅಕ್ಕ ಹಿಡ್ಕೊಂಡು ಬಂದದ್ದು ಅಂತದ್ದು. ಕೊಡಪ್ಪಾನ. ಎಂತ ಕೊಡಪಾನ ಅದು? ಅದು ಯಾವುದು ಕೊಡಪ್ಪಾನವ? ಯಾವ್ದದು? ಯಾವ್ದದು? ಬೆಳ್ಳಿದ್ದಲ್ಲ, ಹಿತ್ತಾಳಿದ್ದಲ್ಲ, ಕಂಚಿಂದಲ್ಲ, ತಗಡಿಂದಲ್ಲ, ಇನ್ಯಾವುದು? ಅದು ಯಾವ್ದದು? ಅದ್ರ ಹೆಸರೇನು? ನಂಗೆ ಪಕ್ಕ ನೆನಪಾಗುದೆ. ನೀನು ಒಂದು ಹೇಳು, ಮುಂದಿನ ಪ್ರಸಂಗಕ್ಕೆ ಬೇಕಾಗ್ತದೆ. ಈಗ ಮುಂದಿನ ಪ್ರಸಂಗಕ್ಕೆ ಬೇಕಾದನ್ನು ಮಾಡ್ಲಿಕ್ಕೆ ಇರುದ ನಾನು? ಆದ್ರೂ ಮಾಡಿ ಹೊಟ್ಟದನ್ನು ಮಾಡಬಹುದಲ್ಲ. ನಮ್ಮ ಮರ್ಯಾದೆಗಳಿಗಲ್ವಾ? ಮನೆಗೆ ನೆಂಟರು ಬಂದಿರುವಾಗ ಇದೇ ಬಿಂದಿ ಕಡ್ಕೊಂಡು ಬರುದಾ? ಹೌದು. ಏನು ನೀನು ಹೇಳಿದ್ರೆ ಅಷ್ಟು ಗೊತ್ತಾಗುದಿಲ್ವಾ? ಈಗ ಅವನ ಮರ್ಯಾದೆ ತೆಗಿಲಿಕ್ಕೆ ಬಂದದ. ಏನು ಈ ಹೊಟ್ಟೆ ಕೊಡಪಾನ ಹಿಡ್ಕೊಂಡು ಬಂದದು ಇವನ ಎಟ್ಟೆ ಯಜಮಾನಿಕೆಯನ್ನು ತೋರಿಸ್ಲಿಕ್ಕೆ ಬೇಕಾಗಿ. ಹೌದಾ? ಅದೇ ಕೈ ಸಾಕಾಗಿ ಅಂದ್ರೆ ಈ ಕೊಡಪಾನ ಬೇಡ 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 ಬಿಡಿ. ಏನು ಏನು ಅವಳ ಅಪ್ಪನ ಮನೆಯಿಂದ ಅದು? ನಿನ್ನ ಅಪ್ಪನ ಮನೆಯದಲ್ಲ, ನಾನೇ ಮಾಡಿದ್ದು ಕೊಡಪಾನ. ನಿನ್ನ ಅಪ್ಪನು ಮಾಡಲಿಲ್ಲ. ಅತ್ತೆ ನೀನು ಕೊಡಪಾನೂ ಹೌದು, ಅದಕ್ಕೆ ಕಲೆ ಹಾಕುದು ನಾನು. ಅಲ್ಲ, ಕೊಡಾದ್ರೂ ಮಾಡ್ತೀಯೇನೋ ಅಂತ ಭಾವಿಸಿದೆ ನಾನು. ಕೊಡಪಾನೂ ಮಾಡ್ತೀಯಲ್ಲ? ಕೊಡಪಾನ ತಂದದ್ದು, ಕೊಡಪಾನ ಮಾಡಿದ್ದಲ್ಲ. ಅತ್ತೆ ಓ, ನೋಡಿ ಅತ್ತೆ, ಏನು? ಬೆಳಿಗ್ಗೆ ಏಳ್ಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ನೀರ್ ತರಬೇಕು, ಅಡುಗೆ ಮಾಡ್ಬೇಕು. ಹಾಗಾದ್ರೆ ಇಷ್ಟಕ್ಕೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕಾ? ಮತ್ತೆ ಇವೇನು ಸತ್ತಿದ್ನ? ಇವನು ಕರಿಬೇಕಿತ್ತು. ಒಳ್ಳೆ ಗುಟ್ರು ಗುಮ್ಮನಾಗಿ ಕುತ್ಕೊಳ್ತಾನಲ್ಲ, ಅವನು ಕರಿಬೇಕಿತ್ತು. ನೋಡಿ ಎಷ್ಟು ಕೆಲಸ ಆಗುದಿಲ್ಲ. ಹಾ. ಇನ್ನು ಅಡುಗೆಗೆ ಬೇಳೆ ಒಲೆ ಮೇಲೆ ಇಟ್ಟಿದ್ದೇನೆ, ಏನಾಯ್ತೋ ಏನೋ ಅದು. ನೋಡು ಬರುದು, ನೋಡು ಒಳ್ಳೆ ಮಾಡ್ಕೊಂಡು. ನಾನು ಈ ಮನೆ ಯಜಮಾನ. ಬೀದಿಗೆ ಯಾರ ಹತ್ರ ಇರುದು? ಅದು ನಿನ್ನ ಹತ್ರ. ಮತ್ತೆ ನಿನ್ನ ಯಜಮಾನ ಯಾವ ಕರ್ಮ? ಅದು ನೀನು ಕೊಡ್ಬೇಕೆ? ಯಾವುದು ಕೊಟ್ರೆ ಈಗ ಯಾವ ಯಾವುದು? ಅದು ಕೊಡುದಿಲ್ಲ ನೀನು. ಯಾವುದು? ಕೈ ಚೀಲ. ಹಾ. ಇಲ್ಲದಿದ್ರೆ ನಾನೇ ಅಲ್ವಾ ಯಜಮಾನ? ನಿನ್ನ ಹತ್ರ ಇಡೀ ಉಸ್ತುವಾರಿ ಕೊಟ್ರೆ ನೀನ್ ಇದನ್ನು ಕೌಚಿ ಹಾಕಿ ಪಂಚಾಂಗ ಗುಪ್ಪಿಕ ಸಡಿ ನೋಡ್ತೀನಿ ಏನುಂಟು ಅಂತ ಹೇಳಿ. ಪಂಚಾಂಗದಲ್ಲಿ ಉಂಟು ಕಲ್ಲು. ಕಲ್ಲು ಕುದು ಮಾಲೆ ಮಂಗ ಸಗಣಿ ಮಂಜ ಮಗ. ಏನತ್ತೆ? ಅಯ್ಯೋ, ನೋಡು ಮಗ, ನೀವು ಮಾತಾಡ್ತಾ ನೋಡಿ ಇಲ್ಲಿ ಬಾ ಮಗ. ಈಗ ನೋಡು, ನಾನು ರಾತ್ರಿಯಾಗಲು ನೋಡು ನಿನ್ನ ಮಾವ ಎಷ್ಟು ಕೆಲಸ ಮಾಡ್ತಿದ್ರು ಗೊತ್ತುಂಟ? ಅಂದ್ರೆ ಇವ ಸುಮ್ಮನೆ ಕೂತಿರ್ತಾನಲ್ಲ, ನಿನ್ನ ಮಾವ ನನ್ನ ಬಟ್ಟೆ ಒಗಿತಿದ್ರು, ಅಡಿಗೆ ಮಾಡ್ತಿದ್ರು, ನೆಲ ಒರೆಸ್ತಿದ್ರು, ಮುಸ್ರಿ ತಿಕ್ತಿದ್ರು, ಕೊಡಪಾನ ಇಟ್ಕೊಂಡು ನೀರು ತರ್ತಿದ್ರು. ಪಾಪ ಪುಣ್ಯಾತ್ಮ ಅವರು. ಎಲ್ಲ ಕೆಲಸ ಮಾವ ಮಾಡ್ತಾ ಇದ್ರ? ಮಾವ ನನ್ನ ಗಂಡ. ಹೌದಾ? ಸತ್ಯವಾ? ಹಾ. ಅತ್ತೆ ಓ. ಅದೇ ನೋಡುವುದು ನಿಮ್ಮ ಸೌಂದರ್ಯದ ಗುಟ್ಟಿ ಏನು ಅಂತ. ಈ ಸೌಂದರ್ಯ ನೋಡಿ ಅವರಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಜೀವನದಲ್ಲಿ ಬೇಸಿತ್ತು ಈಗ ಚೆಂಡ ಮನೆಯಲ್ಲಿ ಕೂತ್ರೆ ಬೆಳಗಿನಿಂದ ಸಂಜೆವರೆಗೆ ಈ ಮುಖವೇ ನೋಡಬೇಡ. ಅದಕ್ಕೆ ನೀರು ತರ್ಲಿಕ್ಕೆ ಹೊಳೆ ಬದಿಗೆ ಹೋಗುದು. ಹೌದಾ? ಅತ್ತೆ ಏ ಮಂಗ, ಅದಕ್ಕೆ ಅದಲ್ಲ ಅವಳಪ್ಪ ಬಂದಾಗ ಮನೆಯಲ್ಲಿ ಇಬ್ರಿಬ್ರು ಗಂಡಸರು ಒಟ್ಟಿಗೆ ಇರುವುದು ಬೇಡ ಅಂತೇಳಿ ಇವ್ರು ಕೆಲ್ಸಕ್ಕೆ ಹೋದದ್ದು. ಅದು ಗೊತ್ತುಂಟ? ಅತ್ತೆ ಅದಕ್ಕೆಲ್ಲ ಅದೃಷ್ಟ ಬೇಕತ್ತೆ. ಅಷ್ಟೇ ಅಷ್ಟೇ. ನೀವು ಒಳ್ಳೆ ಅದೃಷ್ಟ ಮಾಡಿದ್ದೀರಿ. ಹೌದಪ್ಪ, ನನ್ನ ಅದೃಷ್ಟ ಹೇಳಿ ಪ್ರಯೋಜನ ಇಲ್ಲ. ಈಗ ಕರ್ದದ್ ಯಾಕೆ ಗೊತ್ತಾಯ್ತಾ? ನೋಡಿ ಯಾರು ಬಂದದ್ದು, ನೋಡು ಯಾರು ನೋಡು ನೋಡು. ಅಲ್ಲ, ಅವರು ಇಲ್ಲಿಗೆ ಬರ್ಬೇಕಾದ್ರೆ ಎಲ್ಲಿಗೆ ಹೋಗುದು? ಯಾರು? ಅದ್ರ ಅಗ್ರೋಮ ಅಲ್ಲ, ಅದಲ್ಲ. ನಿನಗೆ ಯಾರ್ದೆಲ್ಲ ಪರಿಚಯ ಉಂಟು? ಯಾಕೆ ಮಗ? ಅಲ್ಲ, ಆಗ ಶಂಕರ ಪಚ್ಚಿ ಹೇಳಿದ್ದೆ, ಈಗ ರಘುರಾಮ ಒಳ್ಳೆ ಮಗ. ಅದೆಲ್ಲ ಒಂದು ಗತಕಾಲ ಇತ್ತು ಮಗ. ಅವರ ಯೌವನವಿತ್ತು, ನನ್ನ ಯೌವನವಿತ್ತು. ಆ ಪ್ರಶ್ನೆ ಬೇರೆ ಮಗ. ಅಮ್ಮ ವೈದ್ಯರು ಹೇಳಿದ್ದಾರೆ ನೀನು ಹಿಂದಕ್ಕೆ ಹೆಚ್ಚು ಬಗ್ಗುದು ಬೇಡ ಅಂತ, ಮುಂದಕ್ಕೆ ಬಗ್ಗು. ನೋಡಿ ಯಾರು ಬಂದಿದ್ದಾರೆ ನೋಡುವಾಗ. ಅಯ್ಯೋ
ತರಿಸಿಕೊಳ್ಳುಗೆ ಮಗ, ಬೇರೆ ದಾರಿ ಇಲ್ಲ. ಅಪ್ಪ ನೀವಿಬ್ರು ಅಪ್ಪ ಹಿಡ್ಕೊಂಡು ಇವನು ಇಷ್ಟು ಕೈಕಾಲು ಹಿಡ್ಕೊಂಡು ಹೀಗೆ ಬರೋದು ಇವ ಮಂಗ. ಇವನ ಅಪ್ಪನೂ ಈ ರೀತಿ ಅಪ್ಪಿಡಿಲಿಲ್ಲ. ಒಂದ್ಸಲ ಅವನನ್ನು ನಾನು ಅಪ್ಪಿಡಿವಲ್ಲೇ ಹಿಡಿತಿದ್ರೆ ಒಂದು ನನಗೆ ಅದ್ರ ಮೊಮ್ಮಗ ಸಿಕ್ತಿತ್ತು. ಏನೆಲ್ಲ ಮಾತಾಡ್ತಾನೆ. ಅಪ್ಪ ಅಕ್ಕ ಅಕ್ಕ ಏನೇ ನಾನು ಏನೇ ನೋಡ್ತಾ ಇದ್ದೇನೆ? ನಾನು ಎಚ್ಚರದಲ್ಲಿದ್ದೇನೆ, ಕನಸಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಎಚ್ಚರದಲ್ಲೇ ಇದ್ದೇನೆ ಅಕ್ಕ. ನಿನ್ನ ನೋಡ್ಬೇಕಿರುವಂತ ಆಸೆ ಆದ ಕಾರಣಕ್ಕಾಗಿ ಬಂದಂತ ಬ್ರಾಹ್ಮಣರನ್ನು ನಾನೇ ಕಳಿಸಿಕೊಟ್ಟದ್ದು. ಬ್ರಾಹ್ಮಣರು ಬಂದ್ರ? ಬ್ರಾಹ್ಮಣರು ಹೇಳಿಯೇ ಬಂದದ್ದು ನಾನು. ಹೌದಾ? ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು? ನೀನು ಒಬ್ಬಳೇ ಇರುವಾಗ ಬ್ರಾಹ್ಮಣರು ಬಂದದ್ದ? ಒಬ್ಬಳೇ ಇರುವಾಗ ಬರುವ ಬ್ರಾಹ್ಮಣರು ಯಾರಪ್ಪ? ಅದು ಮದುವೆಯಾದ ಹೆಣ್ಣು. ನೀನು ಒಬ್ಬಳೇ ಇರುವಾಗಲೇ ಬಂದ? ನೀನು ಒಬ್ಬಳೇ ಇರುವಾಗ ಮೊದಲು ಯಾವ ಬ್ರಾಹ್ಮಣರು? ಅದು ಮತ್ತಿನ ವಿಚಾರ. ನಾನು ಇಲ್ಲಿ ಒಂಚೂರು ಯೋಚನೆ ಮಾಡುದು. ಇವಳು ಒಬ್ಬಳೇ ಇರುವಾಗ, ಮದುವೆ ಆದವಳು ಇವಳು ಒಬ್ಬಳೇ ಇರುವಾಗ ಬಂದದ್ದು ಬ್ರಾಹ್ಮಣ. ನನಗೆ ನೆನಪಾಗುದಿಲ್ಲ. ಅಂತೂ ಮೊದಲಿಂದಲೂ ಬ್ರಾಹ್ಮಣರ ಸಂಬಂಧ ಉಂಟು. ಇರೋದಕ್ಕೆ ಕಾರಣ ನೀನಲ್ವೇ? ಯಾರತ್ತೆ? ಹಾ ಹಾ, ಈಗ ಪಕ್ಕ ನೆನಪಾಯಿತು. ಯಾರು? ಅದು ವಿಮರ್ಶಕ ಭಾಗವಂತ ಗಣೇಶ್ ಭಟ್ರು. ಅವರೇ ಊರು ಬಂದದ್ದ? ಮತ್ಯಾರು? ಖ್ಯಾತ ವಿಮರ್ಶಕ ಭಾಗವಂತ ಗಣೇಶ್ ಭಟ್ರು. ಅವರೇ ಬರ್ಬೇಕು, ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಬ್ರಾಹ್ಮಣರು ಬಂದ್ರು. ಬ್ರಾಹ್ಮಣರನ್ನು ನಾನೇ ಕಳಿಸಿಕೊಟ್ಟದ್ದು. ಯಾಕೆ ಕಳಿಸಿಕೊಟ್ಟದ್ದು? ಯಾಕೆ ಅಂತ ಹೇಳಿದ್ರೆ ನೋಡ್ಬೇಕಂತ ಆಸೆ ಆಯ್ತು ಅವಳನ್ನು. ಬ್ರಾಹ್ಮಣರಲ್ಲಿ ಎಂತ ಸಂಬಂಧ? ಬ್ರಾಹ್ಮಣರಲ್ಲೇ ಸಂಬಂಧ. ಎಂತದಕ್ಕೆ? ಆ ಬ್ರಾಹ್ಮಣರು ಇಲ್ಲದೆ ಹೋದ್ರೆ ಇವತ್ತಿಗೂ ನೀನು ಹುಟ್ಟಿರ್ಲಿಲ್ಲ. ಎಂತದತ್ತೆ? ಈಗ ನಾನು ಹುಟ್ಲಿಕ್ಕೆ ಕಾರಣನಾದ ಬ್ರಾಹ್ಮಣರು ಈಗಲೂ ಬಂದ್ರು. ಈಗಲೂ ಬರ್ಲಿಲ್ಲ, ಮೊದಲು ಬಂದವರು. ನೀನು ಹುಟ್ಟಲಿಕ್ಕೆ ಕಾರಣವೇ ಬ್ರಾಹ್ಮಣರು. ಈಗ ನಾನು ಆವತ್ತು ಹುಟ್ಲಿಕ್ಕೆ ಕಾರಣರಾದ ಬ್ರಾಹ್ಮಣರೇ ಬಂದ್ರು. ಬ್ರಾಹ್ಮಣರೇ ಅದಾಗುದಾದ್ರೆ ನಿನ್ನಲ್ಲಿಗೆ ಬರ್ಬೇಕಿತ್ತಲ್ಲ, ಅವಳಲ್ಲಿಗೆ ಯಾಕೆ ಬಂದದ್ದು? ಅದು ಬೇರೆ ವಿಭಾಗ, ಇದು ಬೇರೆ ವಿಭಾಗ. ನಿಮ್ಗೆ ಅಷ್ಟು ಗೊತ್ತಾಗುದಿಲ್ವಾ? ಬ್ರಾಹ್ಮಣರೇ ಬೇರೆ. ಹೌದೌದು, ಬ್ರಾಹ್ಮಣರೇ ಬೇರೆ. ನೀವು ಹೇಳುದು ನೋಡಿದ್ರೆ ಬ್ರಾಹ್ಮಣರು ಒಬ್ರೆ, ವಿಭಾಗ ಬೇರೆ ಅಂತ ಕಾಣ್ತದೆ. ಇದು ಬೇರೆ ಬೇರೆ. ಅದು ಅದನ್ನೆಲ್ಲ ನೀನು ವಿಮರ್ಶೆ ಮಾಡಬೇಡ. ವಿಮರ್ಶೆ ಮಾಡುವವರನ್ನು ನಾವು ವಿಮರ್ಶೆ ಮಾಡ್ಲಿಕ್ಕಿಲ್ಲ, ನೆನಪಿಟ್ಕೋ. ನೀನು ಮಾತಾಡ್ತಾನೆ. ತುಂಬಾ ಸಂತೋಷ ಆಯ್ತು. ನೋಡ್ಬೇಕಂತ ಆಸೆ ಎಷ್ಟಾಯ್ತು ಗೊತ್ತಾ ನನಗೆ? ಬಂದಿದ್ದೇನಲ್ಲ? ಹೇಗೂ ಬಂದಿದ್ಯಲ್ಲ. ಈಗ ನೀನು ಹುಡುಕುದೇ ನೀನು? ಅಲ್ಲ, ನೀನ್ ಎಲ್ಲಿಗಾದ್ರೂ ಹೋಗುದಿದ್ರೆ ನೀನು ಒಬ್ಳೆ ಹೋಗುವುದಲ್ಲ. ನಿನ್ನ ಹಿಂದೆ ಒಂದಿಷ್ಟು ಜನ, ಮುಂದೆ ಒಂದಿಷ್ಟು ಜನ, ಆಚೆ ಒಂದಿಷ್ಟು ಜನ, ಈಚೆ ಒಂದಿಷ್ಟು ಜನ, ಸಖಿ ವೃಂದವನ್ನು ಕೂಡಿಕೊಂಡೇ ಹೋಗುವವಳು ನೀನು. ಹೌದೇ? ಇವತ್ತು ಒಬ್ಳೆ ಇದೆಯಲ್ಲ. ಆಯ್ತೆ, ಕಾರಣ ಉಂಟು. ಏನು? ನನ್ನನ್ನು ಕಾಣಬೇಕು ಎನ್ನುವಂತಹ ಆಸೆಯಿಂದ ಉಟ್ಟ ಸೀರೆಯಲ್ಲಿ ಓಡೋಡಿ ಬಂದವಳು ನಾನು. ಹೌದೇನೆ? ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಳಬೇಕು, ಈಗಲೇ ಹೊರಡಬೇಕು. ಒಂದು ವೇಳೆ ತಡ ಆದ್ರೆ ನನ್ನವರು ಸಿಟ್ಟುಗೊಳ್ಳುತ್ತಾರೆ. ಅವರಿಗೆ ವಿಚಾರ ಗೊತ್ತಿಲ್ಲ ಅಂತ. ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಏನೇ? ಏನ್ ನಿನಗೆ ಮಾತ್ರ ಮದ್ವೆ ಆದದ್ದ? ಮತ್ತೇನು? ಏನ್ ನನಗೆ ಮದ್ವೆ ಆಗ್ಲಿಲ್ವಾ? ಸಂಸಾರದ ಬಗ್ಗೆ ನನಗೇನು ಗೊತ್ತಿಲ್ವಾ? ಒಬ್ಬೊಬ್ಬರ ಬೇರೆ ಬೇರೆ ಇರ್ತದೆ. ಈಗ ಗಂಡನಲ್ಲಿ ನೀನು ಹೇಳದೆ ಬಂದಿದ್ದೀಯಾ? ಸಿಟ್ಟು ಬರ್ತದೆ ಅವರಿಗೆ. ಹೌದೇ? ಇಲ್ಲವೇ? ಯಾಕೆ? ಗಂಡ ಹಿಂಡಿನ ಜಗಳ ಉಂಡು ಮಲಗುವ ತನಕ ಹೋದ ಮೇಲೆ ಸುಧಾರಿಸಬಹುದು ಬಿಡು. ಗಂಡ ಹೆಂಡಿನ ಜಗಳ ಉಂಡು ಮಲಗುವ ತನಕ ಮತ್ತೆ ನಿದ್ರೆ ಬರ್ತದಲ್ಲ, ಜಗಳ ಮಾಡುವುದು ಎಲ್ಲಿ? ಅದು ಒಂಚೂರು ಎಣ್ಣೆ ಹಾಕೋದ್ರೆ ಬೆಳಿಗ್ಗೆ ತನಕ ಎತ್ತರವೇ ಇಲ್ಲ. ಅದೆಲ್ಲ ನೋಡಿ ಹೋಗ್ಬೇಕಂತ. ಏನು ಬಾ ಇವಳು ಪತಿವ್ರತೆ? ಏನು ಇವಳು ಗಂಡ ಏನಂತೆ ಸಿಟ್ಟು ಬರ್ತದೆ ಅಂತ? ಗಂಡನಿಗೆ ಸಿಟ್ಟು ಬರ್ತದೆ. ಏನು ಒಂದಿವಸ ನಿನ್ನ ಗಂಡನಿಗೆ ಸಿಟ್ಟು ಬರ್ತದ? ನಾನು ಒಂದೊಂದ್ಸಲ ಮನೆ ಬಿಟ್ಟು ಹೋದ್ರೆ 3 ತಿಂಗಳಾದ ಮೇಲೆ ಮನೆಗೆ ಬರ್ತಾ ಇದ್ದೆ. ಏನಂತೆ? 3 ತಿಂಗಳು? ಏನೆಲ್ಲ ಮಾತಾಡ್ಬೇಡ. ನನ್ನಂತ ಪತಿವ್ರತಿಗಾಗೆಲ್ಲ ಹೇಳ್ಬೇಡ. ಅಯ್ಯೋ ದೇವ್ರಪ್ಪ, ಏನೆಲ್ಲ ಮಾತಾಡ್ಬೇಡ. ಅಂದ್ರೆ ಅಷ್ಟು ದೊಡ್ಡ ಕುಟುಂಬ ನಂದು. ಒಂದೊಂದು ಮನೆಯಲ್ಲಿ ಉಳಿತಾ ಹೋದ್ರು 3 ತಿಂಗಳಿಗಾಗುವಷ್ಟು ನಮ್ಮ ಕುಟುಂಬ ಅಷ್ಟು ದೊಡ್ಡದು ಅಂತ ಹೇಳಿದ್ರು. ಅತ್ತೆ, 3 ತಿಂಗಳಾದ್ಮೇಲೆ ಬರ್ತೀರಲ್ಲ, ಮೊದಲು ಯಾರ ಮನೆಗೆ ಹೋದಂತ ನೆನಪುಂಟ? ಅದು ನೋಡುವ, ಪಟ್ಟಿಯಲ್ಲಿ ಬರ್ದಿದ್ದೀನಿ ಯಾರ್ಯಾರ ಮನೆಗೆ ಹೋಗಿದ್ದು ಅಂತ ಹೇಳಿ. ಆಯ್ತತ್ತೆ, ಅದೆಲ್ಲ ಬೇಡ, ಗೊತ್ತಾಯ್ತಲ್ಲ. ನಾನು ಹೋಗ್ಬೇಕತ್ತೆ. ನಾನು ಹೋಗ್ಬೇಕು, ತಡ ಆಯ್ತು. ನೋಡಿ, ಮನೆಗೆ ಬಂದದ್ದವರು ಹೋಗ್ಬೇಕು ಅಂತ ಹೇಳ್ತಾಳೆ. ನಾವ್ ಎಷ್ಟೇ ಒತ್ತಾಯಿಸಿದ್ರು ನಿಲ್ಲುವುದಿಲ್ಲ. ಯಾಕೆ? ಇಲ್ಲಿ ನಾವ್ ಯಾರು ಹೇಳಿ? ನಾವ್ ಹೆಂಗಸರು. ಹೇಳ್ಬೇಕಾದವ್ರು ಯಾರು? ಮನೆ ಯಜಮಾನ. ಹೇಳ್ಬೇಕಾದವರು ಹೇಳುವುದಿಲ್ಲ. ನೋಡಿ ಕೂತದ್ದು ನೋಡಿ, ಗುಟ್ರು ಗುಮ್ಮನಾಗಿ. ಗುಟ್ರು ಗುಮ್ಮ, ಎಣ್ಣೆ ತಮ್ಮ, ಏನ ನೀನೇ ಅಷ್ಟೊತ್ತಿಗೆ ಕತ್ರಿ ಸಾಣೆ ಕೊಡ್ತಾ ಇದೆಯಾ? ಏನು ಕೆಲಸ ಇಲ್ಲಲ್ಲ ನೋಡು ಬಾಯ್ಲಿ. ಮತ್ತೆ ನೀವು ಹೆಂಗಸರು ಮಾತಾಡೋದು ನಮಗೆ ಗಂಡಸರಿಗೆ ಅಂತ ಕೆಲಸ. ಅಗತ್ಯವಿದ್ದಾಗ ಮಾತಾಡ್ತೀನಿ, ಈಗ ಮಾತಾಡ್ತೀನಿ. ಇವತ್ತು ನನ್ನ ಕೆಲಸ ಮಾಡು. ಹಾಗೋ ನಿನ್ನ ಅತ್ತಿಗೆ ಬಂದಿದ್ದಾಳೆ, ಒಂದ್ ದಿವಸ ಮನೆಯಲ್ಲಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದು ಅಂತ ಹೇಳಿ ಮನೆ ಯಜಮಾನ ಅಂತ ನೀನು ಹೇಳು.
ನೀನು ಹೇಳಿದ್ಯಲ್ಲ, ನೀನು ಹೇಳು, ಮನೆ ಯಜಮಾನ ಹೇಳ್ಬೇಕಂತ. ಅಂತೂ ಕೊನೆಗಾದ್ರೂ ಒಪ್ಪಿದ್ಯಲ್ಲ. ಹಾ ಈಗದ ಕೀಲಿ ಕೈ ಕೊಡದಿದ್ರು ಅದು ಕೊಡ್ತೀನಿ, ಅದು ಕೊಡ್ತೀನಿ. ಈಗ ಮಾತಾಡು, ಹೇಳಿಕ್ಕೆ ಹೇಳಿ ಅತ್ತೆ. ಹೇಳ. ಒಂದು ದಿವಸ ಇದ್ದು ಹೋಗಬಹುದು. ಅವ್ರು ಯಾರಲ್ಲಿ ಮಾತನಾಡುವುದು ಗೊತ್ತಾಗಲ್ಲ. ಏನ್ ನಿನ್ನ ಹತ್ರ ಸಾಲ ತಗೊಳ್ಳಿಕ್ಕೆ ಬಂದದ್ದು ಅವರು? ಒಂದು ಸಿದ್ದು ಹೋಗ್ಬೋದು. ಹೇಳು, ಒಂದು ಮಾತಿನಲ್ಲಿ ಒಂದು ನಗೆ, ಒಂದು ನಯ ವಿನಯ, ಇದೆಲ್ಲ ಚಂದ ಬೇಕು. ನೋಡಿ ಎಷ್ಟು ಜನ ನಮ್ಮಲ್ಲಿ ಭದ್ರಣ್ಣ ಮತ್ತೆ ಹೇಗಿದ್ದೀರಿ, ಯಾವ ಹೋಗ್ತೀರಣ್ಣ ಅಂತೆಲ್ಲ ಮಾತಾಡೋದಿಲ್ಲ ನಮ್ಮಲ್ಲಿ. ಅದು ನಿಜವಾಗಿ ನನಗೆ ಬರುವುದಲ್ವಾ? ಬಂದಾಗ ಮಾಡುದು, ಬಂದಾಗೆ ಮಾಡುದು. ಅದು ಹಾಗೆ, ಅದು ನಿನ್ನನ್ನು ಹೋಲಿಸಿಕೊಳ್ಳಿಕ್ಕೆ ಬೇಕಾಗಿ. ಹಾಗೆ ನೀನು ಹಾಗಲ್ಲ, ನೈಜವಾಗಿ ನಗು ಬರಬೇಕು. ಆ ನಗುವನ್ನು ನೋಡಿ ಅವಳ ಮನೆಯಲ್ಲಿ ನಿಲ್ಬೇಕು. ನನಗೆ ಅಷ್ಟು ಹಿತ ಇಲ್ಲ. ತೊಂದರೆ ಇಲ್ಲ, ಮಾತಾಡೋದು ಮನೆ ಯಜಮಾನ ಮಾತಾಡು. ಹೇಳಿಕ್ಕೆ ಹೇಳಿ ಅತ್ತೆ. ಅಮ್ಮ ನೀನು ಹೇಳಿದಾಗ ಬೇಕಾಗಿ ಹೇಳ್ತೀನಿ. ಸರಿ ಆಯ್ತು, ಅಲ್ಲೋ ಮುಂದುವಾಗ. ನನಗೆ ಬೇರೆ ಯಾರು ಹಂಗಿಲ್ಲ. ಆಯ್ತು ಆಯ್ತು, ಹೋಗು. ಅಮ್ಮ ನೀನು ಬಾ. ಬದುಕು ಸರ್ವನಾಶ ಆಯ್ತು ಈ ಸಗಣಿ ಮಂಜನ ಕಟ್ಕೊಂಡು. ಮನಸ್ಸಿದ್ರೆ ನಿತ್ತು ಹೋಗಬಹುದು. ಮನಸ್ಸಿದೆ ಅಲ್ಲ, ಮನಸ್ಸಿದ್ರೆ ಅಂದ್ರೆ ಅದನ್ನೇ ಕೊಟ್ಟ ಯಾರಿಗೆ ಮನಸ್ಸಿದೆ? ಕೊಡ್ರು ಅಂತ ಹೇಳಿದಾಗ ಆಯ್ತು. ಆಗ ಒಂದು ನಗಾಡ್ತ ಚಂದ ನಯ ವಿನಯದಲ್ಲಿ ಒಂದು ಮುಖದಲ್ಲಿ ನಗೆ ಬರಲಿ, ನಗೆ ಬರಲಿ. ಕಳ್ಳನ ಮಗನೇ ನಿನ್ನ ನಗೆ ನೋಡ್ರಿ. ಇದು ಎಲ್ಲರೂ ಹೇಳ್ತಾರೆ ನಿನ್ನನ್ನು ಬಿಟ್ಟಿರುವುದಕ್ಕೆ ಅವರಿಗೆ ಯಾರಿಗೂ ಮನಸ್ಸಿಲ್ಲ ಅಂತೆ. ಇಲ್ಲಿ ಇವತ್ತು ನಿತ್ತು ನಾಳೆ ಹೋಗ್ಬೋದು. ಎಲ್ಲೂ ಕ್ರೋಚಾರಕ್ಕೆ ಹುಟ್ಟಿಕೊಂಡೆ ನೀನು. ನಾನು ಹೋಗಲೇಬೇಕು. ಕಾರಣ ಏನು ಅಂತ ಗೊತ್ತಿಲ್ವಾ? ಕಾರಣ ಏನು ಕೇಳು, ಅಷ್ಟಾವಸರದಲ್ಲಿ ಹೋಗ್ಬೇಕು. ಅದು ಬೇಕಲ್ಲ, ಹೋಗ್ಲೇಬೇಕು, ಹೋಗ್ಲೇಬೇಕು. ಇದು ಮನೆಯಲ್ಲೋ ಮಾಡಿಲ್ವಾ? ಒಳ್ಳೆ ಉಂಟು. ಮತ್ತೆ ಅಷ್ಟಾವಸರದಲ್ಲಿ ಹೋಗ್ಬೇಕಾದ ಕೆಲಸ ಏನು ಅಂತ ಕೇಳು. ಇರ್ಬಹುದಮ್ಮ, ಅವರವರ ಕೆಲಸ ನಮಗೆ ಯಾಕೆ? ಅದು ಕೇಳ, ಉಳ್ಕೊಳ್ಳಿಕ್ ಬೇಡವಾ? ಹಾಗೆ ಈಗ ಅವರಿಗೊಂದು ಹೇಳುವ ಕ್ರಮ ಇಲ್ವಾ ಹಾಗಾದ್ರೆ? ಈಗ ಹಾಗೆ ಹೋಗಿ ಆಗಬೇಕಾದದ್ದೇನು? ಇದು ಮನೆ ಅಲ್ವಾ? ಪ್ರೀತನನ್ನು ಅರೆಗಳಿಗೆಯೂ ಬಿಟ್ಟಿದ್ದವಳು ನಾನಲ್ಲ. ನೋಡು, ಅದಕ್ಕೊಂದು ಉತ್ತರ ಕೊಡು ನೋಡುವ. ಪ್ರೀತನ ಬಿಟ್ಟಿರಲಾರೆಯ, ಪ್ರೀತನ ಬಿಟ್ಟಿರಲಾರೆಯ ನೀವೇ. ಎಲ್ಲಿಂದೆಲ್ಲ ಸ್ವರ ಹೊರಡುತ್ತದೆ ಅಂತಲೇ ಗೊತ್ತಾಗುದಿಲ್ಲ. ಅದಕ್ಕೆ ಅದರದಾದ ಸ್ವಾತಂತ್ರ್ಯ ಉಂಟು, ಎಲ್ಲಿಂದ ಬೇಕಾದ್ರೂ ಹೋಗ್ಲಿ. ಆಹಾ, ಏನೊಂದು ಕುಣಿದು ಬಿಟ್ಟ ನನ್ನ ಮಗ. ಪುಟ್ಟು 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 ಹೆಜ್ಜೆ ನೋಡು. ಇಡೀ ಹೆಜ್ಜೆ ಇಡೀ ಹೆಜ್ಜೆ ಅವರ ಅಪ್ಪ ಎಂದು. ಅಪ್ಪ ಏನದ್ದ? ಮತ್ತೆ ಅಂದ್ರೆ ಮಾವನದ್ದು. ಹಾಗಾದ್ರೆ ಆ ಗುಡಿ ಹೆಜ್ಜೆ ಶಂಕರ ಭಟ್ರದ್ದು. ಅವ ಶಂಕರ ಭಟ್ರು. ಅದೊಳ್ಳೆದುಂಟು ಮತ್ತೆ. ಯಾವುದು ಗೊತ್ತಿಲ್ಲ ನಿನಗೆ ನನ್ನ ಪೂರ್ತಿ ಹುಡಿ ಹೆಜ್ಜೆ. ಬೆನ್ನು ಹುಡಿ ಮಾಡುವಷ್ಟು ಉಂಟು. ಆಯ್ತು, ಈಗ ಹೋಗಿ ಮಾತಾಡು. ಎಂತಿ ಜೋರು ಮಾಡ್ಲಿಕ್ಕೆ ಆಯ್ತು. ಇವ ಪ್ರೀತನನ್ನು ಬಿಟ್ಟು ಇರುವುದಕ್ಕಾಗುವುದೂ ಇಲ್ಲಲ್ಲ. ಒಂದು ಆಗುವುದೇ ಇಲ್ಲ. ಅರೆಗಳಿಗೆಯೂ ಬಿಟ್ಟಿದ್ದವಳೆಲ್ಲ ನಾನು. ಈಗ ಅರೆಗಳಿಗೆ ಬಿಡಬೇಕು ಅಂತ ಯಾರು ಹೇಳ್ತಾರೆ? ಅಲ್ಲ, ಹೇಳಿದ್ದು ಮಾತಿಗೆ ನಾನು ಇಲ್ಲಿ ನಿಲ್ಬಹುದಲ್ಲ. ಅದಕ್ಕೆ ಬೇಕಾಗಿ ಹೋಗುತ್ತೇನೆ ಅಂತ ಹೇಳಿದ್ ನಾನು. ಈಗ ಪ್ರೀತ ಅಲ್ಲದಿದ್ರೆ ಅವನ ಬದಲಿಗೆ ನಾನಿಲ್ವೋ ಇಲ್ಲಿ? ಏನು? ಓ, ಏನು ಸರಿ ಹೇಳು ಏನಂತ ಹೇಳಿ. ಕಣ್ಣು ದೊಡ್ಡದು ಮಾಡ್ತಾಳೆ. ಏನು ಹೇಳಿದ್ದೀನು? ಅಲ್ಲ, ನಿನ್ನ ಪ್ರೀತನ ಬದಲಿಗೆ ನಾನಿದ್ದೇನಲ್ಲ ಗಂಡು. ಏನನ್ನು ಸುರಿದೆಯೋ ಬಾವ, ಏನನ್ನು ಸುರಿದೆಯೋ? ಪ್ರೀತನ ಬದಲಿಗೆ
ನಾನಿದ್ದೇನೆ ಅನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಹೌದು. ನೀನು ಮಾತನಾಡಿದ್ದಲ್ಲ, ನೀನು ಮಾತನಾಡಿದ್ದಲ್ಲ. ಅತ್ತೆಯವರೇ ನಿಮಗೆ ಈ ಮಾತುಗೆ ಹತ್ಯೆ ಆಯ್ತು ನಿಮಗೆ. ಅತ್ತೆ ಕೇಳಿಸಿದ್ದ? ನಿಮ್ಮ ಕಿವಿ ಕಿವುಡಾಗಿ ಹೋಯ್ತಾ? ನಾಲಿಗೆ ಬಿದ್ದು ಹೋಯ್ತಾ? ಕಣ್ಣು ಕುರುಡಾಗಿ ಹೋಯ್ತಾ? ಎಂತ ಮಗನಿಗೆ ಜನ್ಮ ಕೊಟ್ರಿ ನೀವು? ಅವ ಮಾತನಾಡಿದ ಕೇಳಿದ್ರ? ಇಂತಹ ಮಗನಿಗೆ ಹೆರುವ ಬದಲು ಎಲ್ಲಿಯಾದ್ರೂ ಪ್ರಾಣಿಯನ್ನು ಹೆರಬಹುದಿತ್ತು. ಓ ಅಮ್ಮ, ನಿನಗೆ ಹೇಗೂ ಉರುಳು ಸೇವೆ ಮಾಡುವುದಾದ್ರೂ ಸ್ವಲ್ಪ ಮೊದಲು ಮಾಡಬಹುದಿತ್ತಲ್ಲ. ನಿಮ್ಮಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ, ಚಂದ್ರ. ಗಡಿ ಕವಿಗೆ ಎನ್ನುತ್ತಾ ಅಗಲಿಯನ್ನು ಅಯ್ಯೋ ಅಕ್ಕ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಯಿತು. ತಂಗಿ ಎನ್ನುವಂತಹ ಮಮಕಾರದಿಂದ ನೋಡುವುದಕ್ಕೆ ಬಂದ್ರೆ ಇಂತಹ ಸನ್ಮಾನ, ಇಂತಹ ಗೌರವ, ಇಂತಹ ಮಾತುಗಳನ್ನು ಕೇಳಬೇಕಾ? ಅರೆ ಕ್ಷಣವು ನಾನು ಇಲ್ಲಿರುವುದಿಲ್ಲ. ನಾನು ಹೊರಟೆ ಹೊರಟೆ ಹೊರಟೆ. ಬಿಡು ಮನದವನ್ನ ಸಿಟ್ಟು ಶಾಂತವ 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 ಮಾಡು ಬಿಡು ಮನದವನ್ನ ಇಷ್ಟ ನಿರ್ದಯದೊಳಗೆ ಯಜಿಸುವರೇ ನಮ್ಮ ಇಷ್ಟ ನಿರ್ದಯದೊಳಗೆ ಯಜಿಸುವರೇ ನಮ್ಮ ತರಣ ಮೂಢನು ಶಿವ ಹರಿಯನಾಡಿದನು ತರಣ ಮೂಢನು ಇವ ಹರಿಯನಾಡಿದನು ಮರೆತು ಕಳೆ ಸಕಲವನು ಅರಿತವಳು ನೀನು ಸಿಟ್ಟು ಶಾಂತವ ಮಾಡು ಶಾಂತ 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 ಅತ್ತೆ, ಸ್ವಲ್ಪ ಕೇಳಿ ಹೋಗಿ. ನೀವು ಹೋಗಿ ಅತ್ತೆ, ಅಯ್ಯೋ ಸ್ವಲ್ಪ ಕೇಳಿ ಹೋಗಿ ನೀವು ಅತ್ತೆ. ಹೋಗಿ ಅತ್ತೆ, ಅತ್ತೆ, ಹೋಗ್ಬನ್ನಿ ಕಣೆ, ಸ್ವಲ್ಪ ಕೇಳಿ. ನೀವು ಹೋಗಿ ಅತ್ತೆ, ಅಯ್ಯೋ ಸ್ವಲ್ಪ ಹೋಗಿ ನೀವು ಅಲ್ಲಿಂದ ಹೋಗಿ ಅತ್ತೆ. ಕೇಳಿ ಕೇಳಿ ಸ್ವಲ್ಪ. ನೀವಿಬ್ರು ತಾಗಿದ್ರು ನನಗೇನಾಗುದಿಲ್ಲ. ಈಗ ಯಾವೊಂದಲ್ಲಿ ಒಳ್ಳೆ ಕೆಲಸ ಮಾಡಿದ ಜೀವ. ಮಗ ಹೇಳಿ ಅತ್ತೆ. ಮಗ ಮಗ ರಾಧಾ, ಮುಟ್ಬೇಡಿ ನೀವು. ಈ ಚಳಿ ಚಳಿ ಇಂಪುಳಿ ಕಳಿ ಕುಡಿಚ ರಾಧಾ ಲಾಯ್ಲಾ ರಾಧಾ. ಅಲ್ಲಿಗೆ ಹೋಗಿ, ಇಲ್ಲಿ ಬರಬೇಡಿ. ಹಾಗಲ್ಲ ಮಗ. ಮತ್ತೆ ಹೇಗೆ? ಮಗ ಒಂದು ಸಲ ಸಿಟ್ಟು ಮಾಡ್ಕೊಂಡು ಹೋದ್ರೆ ಮಗ, ಮೊದಲೇ ನೆರೆ ಕರೆಯವರು ನಮ್ಗೆ ಸರಿ ಇಲ್ಲ. ಆಮೇಲೆ ಗುಸು ಗುಸು ಏನಾದ್ರೂ ಮಾತಾಡೋರಿ ಮಗ. ಎಲ್ಲರಿಗೂ ಕೇಳಬೇಕು, ಪ್ರಚಾರ ಮಾಡ್ತೇನೆ, ಎಲ್ಲರಿಗೂ ಗೊತ್ತಾಗಬೇಕು ಹಣೆ ಬಾರ ನಿಮಗೆ. ಪ್ರಚಾರ ಮಾಡ್ಲಿಕ್ಕೆ ಜನ ಬೇರೆ ಉಂಟು, ನೀನ್ ಮಾಡುದು ಬೇಡ ಮಗ. ಇನ್ನು ನಾಳೆ ಎಲ್ಲ ನೋಡ್ಬೇಕು ಎಷ್ಟು ಅಪಪ್ರಚಾರ ಮಾಡೋರು ಇರ್ತಾರಂತೇಳಿ. ಮಗ ಏನು? ಅದಕ್ಕೆ ನೀನ್ ಕೈ ಹಾಕುದು ಬೇಡ, ಅದೆಂಥದ್ದು ಇರ್ಲಿ. ಮತ್ತೆ ಏನಂತೆ ನೋಡಿದ್ರಲ್ವಾ, ಅವನ ಮಾತು ಕೇಳಿದ್ರ ನೀವು? ಮಗ ಏನು ಅವ ಮೂಡ, ಒಂದೊಂದ್ಸಲ ಏನು ಮಾತಾಡ್ತಾರಂತೇಳಿ ಅವನಿಗೆ ಗೊತ್ತಿರುವುದಿಲ್ಲ. ನೀನ್ ಅಷ್ಟು ಸಣ್ಣ ಒಂದು ವಿಷಯಕ್ಕೆ ತಪ್ಪು ಮಾಡ್ಕೊಂಡು ಹೋಗುದು ಬೇಡ ಮುಟ್ಬೇಡಿ. ಮಗ. ಇದು ಮಗ, ಇದು ನಿನ್ನ ನಿನ್ನ ಕೈಯಲ್ಲ ನಿನ್ನ ಕಾಲು ಅಂತ ನಾನು ಹಿಡಿತೇನೆ ಮಗ. ಅಕ್ಕ ಏನೇ ನೋಡಕ್ಕ, ಏನು ಈ ರೀತಿ ನೀನು ಮನೆ ಒಳಗೆ ಬರ್ದೆ ಹೀಗೆ ಸಿಟ್ಟು ಮಾಡ್ಕೊಂಡು ಹೋದೆ ಅಂತ ಆದ್ರೆ ನಾಳೆ ಜನ ಏನ್ ಆಡಿಕೊಳ್ಳುವುದಿಲ್ಲ. ನಾವು ಆಡಿಕೊಳ್ಳಬೇಕು, ಇನ್ನೊಬ್ಬರಿಗೆ ಆದರ್ಶರಾಗಿರ್ಬೇಕಾದವರು ಅದು ನೀನು ನೋಡಿಕೊಳ್ಬೇಕಿತ್ತು. ಅಕ್ಕ, ಸಿಟ್ಟು ಮಾಡಬಾರ್ದು ನೀನು. ಮತ್ತೇನು? ನನ್ನ ಮುಖ ನೋಡಿ ಆದ್ರೂ ನೀನ್ ನಿಲ್ಲಬೇಕು. ಇವಳು ಮುಖ ಆಗಿರ್ಲಿ, ಈ ನನ್ನ ಚಂದದ ಮುಖವನ್ನಾದ್ರೂ ನೋಡಿ ಒಂದು ಗಳಿಗೆ ನಿಲ್ಲು ಮಗಳೇ. ಅತ್ತೆ, ಈ ಮುಖವನ್ನು ನೋಡಿ ಮಾವನೇ ನಿಲ್ಲಿಲ್ಲ, ಇನ್ನು ಅವಳು ನಿಲ್ತಾಳ? ಇದಕ್ಕಿಂತಲೂ ಸೌಂದರ್ಯ ಎಲ್ಲಿಂದ ಹುಡುಕ್ತಾ ಹೋಗಿದ್ದಾರೆ ಅವರು. ಅಲ್ಲ, ನಿಮ್ಮ ಬಗ್ಗೆ ನಾನು ಆಲೋಚನೆ ಮಾಡುವುದು. ಈ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕುದು ಯಾವ ನ್ಯಾಯ? ನ್ಯಾಯವೇ 100ಕ್ಕೆ 100 ಸರಿಯೇ. ಅದ್ಯಾಕೆ? ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕ್ಲೇಬೇಕು. ಅದ್ಯಾಕೆ? ಜ್ವರ ಬಂದ ಎಮ್ಮೆ ಇದ್ದಲ್ಲಿ ಕೋಣ ಹೋಗ್ಬಾರ್ದಲ್ಲ. ಮತ್ತೆ ಈ ಊರಿಯಲ್ಲಿ 3 ದಿವಸ ಹತ್ರ ಹೋಗುದಿಲ್ಲ. ಕಾಲಲ್ಲಿ ನಿಮಗೆ ಬೇಡ್ತಿದ್ದಲ್ಲ ಬೇಗ ನೆನಪಾಗ್ತದೆ. ಆಹಾ,
ಅವಳು ಉಪಮೆ ಕೊಟ್ಟದ್ದು ಹಾಗೆ. ಉಪಮೇಯ ಅಂದ್ರೆ ಹಾ. ಇಲ್ಲಿ ತಪ್ಪು ಮಾಡಿದ್ಯಾರು, ತಪ್ಪು ಮಾಡಿದ್ಯಾರು? ಕ್ಷಮೆ ಕೇಳ್ತಾ ಇರುವುದು ಯಾರು? ನಾವು. ಅವರೇ ಕ್ಷಮೆ ಕೇಳಬೇಕು. ಮತ್ತೆ ನೋಡೋಣ. ಏ ಗುಟ್ರುಗುಮ್ಮ, ಏನೆಲ್ಲ ಮಾತಾಡ್ಬಿಟ್ಟಿಯಲ್ಲ ನೀನು. ನಮ್ಮನೆಯ ಮರ್ಯಾದೆಯ ಪ್ರಶ್ನೆ. ಯಾರು? ನೀನು ಹೇಳಿದೇನು? ಏನ್ ಹೇಳಿದೆ? ಏನ್ ಹೇಳಿದ್ರಿ ಈಗ ನೀನು? ನಾನಿದ್ದೇನಲ್ಲ ಹೇಳಿದೆ. ಹಾ. ಏನು ಈಗ ತಪ್ಪು? ನೀರನ್ನ ಬಿಟ್ಟಿರ ಲಾರಿಯ ನೀರೇ, ನೀರನ್ನ ಬದಲಿಗೆ ನಾನಿದ್ದೇನೆ ಅಂತ. ಈಗ ಎಲ್ಲ ನಿನ್ನ ಬದಲಿ ವ್ಯವಸ್ಥೆ ಈ ವರ್ಷ ಎಲ್ಲ. ಅದು ಹಾಗಲ್ಲ. ಈಗ ಎಲ್ಲಿ ಇಲ್ಲದಲ್ಲಿಗೆ ನೀನು ಹೋಗುದಾ? ಈಗ ನೀನೇ ಹೇಳಿಲ್ವ ಮನೆಯಲ್ಲಿ ನಿಲ್ಲು ಅಂತ? ಹೌದು. ಕೇಳಿದಿಲ್ಲ ಅವಳು? ಅವಳು ಹೇಳಿಲ್ವ? ಚಂದ್ರ ಹೇಳಿಲ್ವ? ಹೇಳಿದ್ಲು. ಸಾಕಾಯ್ತು ಅವಳಿಗೆ. ಹಾ. ನನ್ನ ಹತ್ರ ಹೇಳಿಸಿದ್ಯಾಕೆ? ಯಾಕೆ? ಗಂಡು ಮಗನಾದ ನಾನು ಹೇಳಬೇಕು ಅಂತ. ಅಂದ್ರೆ ಮನೆ ರಕ್ಷಣೆಗೊಬ್ಬ ಗಂಡು ಅಂತ ಹೌದಲ್ವಾ? ನಾನೀಗ ಮೈಸೂರು. ಈಗ ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಿನ್ನ ಅಮ್ಮನ ಹತ್ರ ಯಾರಾದ್ರೂ ಬಂದು ನನಗಿಂತ ಹೆಚ್ಚು ಪ್ರಾಯದವ್ರು ಯಾರಾದ್ರೂ ಒಬ್ಬರು ಗಂಡಸು ಬಂದು ನಿನ್ನ ಮನೆಯಲ್ಲಿ ಯಜಮಾನ್ರಿಲ್ಲ, ಅವರ ಬದಲಿಗೆ ನಾನಿದ್ದೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀನಿ ನೀನು? ಅವನ ಕೆನ್ನೆ ಹುಡಿ ಮಾಡಿ. ಇದು ಬೇಡ. ಈಗ ನಿನ್ನ ಪ್ರಾಯದ ಹುಡುಗ ಒಬ್ಬ ನಿನ್ನ ಹೆಂಡತಿ ಹತ್ರ ಬಂದು ಹೇಳ್ತಾನೆ, ನಿನ್ನ ಗಂಡ ಇಲ್ಲಲ್ಲ, ಚಂದಗೊಬ್ಬ ಒಂದ್ ದಿವಸ ಒಟ್ಟಿಗೆ ಅದು ನಿನ್ಗೆ ಜೋರಾಗ್ತದಲ್ಲ. ನನ್ನ ಹೆಂಡತಿಯ ಮೈ ನಾನು ಮುಟ್ಲಿಲ್ಲ. ಅದಕ್ಕೆ ಈ ಧೈರ್ಯದಲ್ಲಿ ನಾನು ಹತ್ರ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಇಲ್ವಾ? ಹೇಗೂ ಮಾತಾಡಿ ಆಯ್ತಲ್ಲ, ಹೋಗಿ ಕ್ಷಮೆ ಕೇಳು, ಕಾಲು ಹಿಡಿದು. ನಾನು ಹೇಳಿದ ತಪ್ಪಾಯ್ತು, ನಮ್ಮ ಮನೆಯಲ್ಲಿ ನಿಲ್ಬೇಕಂತ ಕೇಳು. ಯಾರು? ನೀನು ಹಿಡಿಯಲೇಬೇಕು. ಹಿಡಿ. ನನಗೆ ಬೇರೆ ಯಾವ ಪ್ರಸಂಗದಲ್ಲೂ ನೀನು ಸಿಗುದಿಲ್ಲ. ಅಮ್ಮ ಹಿಡಿಯುವ. ಆದ್ರೆ ಒಂದುಂಟು, ಅವಳ ಹತ್ರ ಸ್ವಲ್ಪ ಸೀರೆ ಎತ್ತಿ. ನಾನು ಎಂತದ್ದು ಮಾತಾಡಿದ್ರು ಆಗೋದಿಲ್ಲ. ಅಯ್ಯೋ ದೇವರ ಮದುವೆ ಎತ್ತಿಂದ. ಅಯ್ಯೋ ಅತ್ತೆ, ಒಂದು ಪ್ರಕರಣ ಇನ್ನೂ ಮುಗಿಲಿಲ್ಲ. ಮತ್ತೆ ಸೀರೆ ಏನಾಯ್ತು? ಬೇಗ ಒಂದು ಪ್ರಕರಣವನ್ನು ಮುಗಿಸಿ ನಿನ್ನನ್ನು ಆಚೆ ಕಳಿಸು ಅಂತ ಹೇಳಿದ್ರೆ ನೀನು ಇಲ್ದಲ್ಲಿ. ಈಗ ನಾನು ಏನು ಹೇಳಿದೆ? ಆಗಲ್ಲ ಮಗ, ಅದೇನು ಧ್ವಜವ ಸೀರೆ ಎತ್ತಲಿಕ್ಕೆ? ಅಲ್ಲ, ಕಾಲು ಹಿಡಿ ಹೇಳಿದ್ದಲ್ವಾ? ಆಗಲ್ಲ. ಅಲ್ಲ, ಮತ್ತೆ ನಾನು ಬಾಗಿ ಹಿಡಿದ ಮೇಲೆ ಅದು ಕಾಲಲ್ಲ ನೆಲ ಅಂತ ಹೇಳಿದ್ರೆ ಮತ್ತೆ ಆಗಲ್ಲ. ದೂರದಲ್ಲಿ ಮುಟ್ಟಿ ತಪ್ಪಾಯ್ತು ಅಂತ ಹೇಳು. ಇವತ್ತೇ ಆಗ್ಬೇಕು ಮಾತ್ರ. ಬಿಚ್ಚುತ್ತಾರೆ ಅನ್ಕೊಂಡು. ತಪ್ಪಾಯ್ತು. ಮತ್ತೊಂದು ಕೈ ಏನಾಗಿದೆ? ಬಾಯಿ ಇಟ್ಕೊಂಡಿದ್ಯಾ? ಇಲ್ಲ. ಆಯ್ತು, ಸಾಕು. ಆದ್ರೆ ಇವರ ಮಾತಿನ ಮೇಲೆ ಪೂರ್ಣ ಭರವಸೆ ಎನ್ನುವುದಿಲ್ಲ. ಯಾಕೆ ಹೇಳಿ? ಎಲ್ಲಿಯಾದ್ರೂ ಕೋಣೆಯಲ್ಲಿರುವಂತಹ ಯಾಕಮ್ಮ? ಒಂದು ಸಲ ಮನುಷ್ಯ ತಪ್ಪು ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೆ ಯಾರನ್ನು ನಂಬುದಿಲ್ಲ. ನೀವು ಒಂದ್ಸಲ ಬೇಡದ್ದು ಮಾತಾಡಿ, ಈಗ ನೋಡು ಅವಳು ಯಾವ ವಿಷಯವನ್ನು ನಂಬುದಿಲ್ಲ. ಈಗ ನಾನು ನಿನ್ನನ್ನು ನಂಬುದಿಲ್ವಾ? ನಾನು ಇದು ಉಮ್ಮಳ್ತಿದ್ದೆ ಇವ ನಂಬಲಿಕ್ಕೆ. ಅಲ್ಲ, ಇಲ್ಲಿ ಆದ್ರೂ ಕೋಣೆಯಲ್ಲಿರುವಂತಹ ಸಂದರ್ಭ. ಈಗ ನಿನ್ನ ಭರವಸೆ ಇಲ್ಲ. ಈಗ ಅಕ್ಕ ತಂಗಿಯರು ಒಳಗೆ ಹೋಗಿ ಮಲಗಿದಾಗ ಎಲ್ಲಾದ್ರೂ ನೀನು ಕೋಣೆಯೊಳಗೆ ಹೋದ್ರೆ ಬಂದ್ರೆ ನಾನು ಬಹಳ ಯೋಚನೆ ಮಾಡದೆ ಮಾತಾಡುವಾಗಿರಬಹುದು, ಆದ್ರೆ ಮಾತಾಡಿದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ಭಯಂಕರ ಸಂಗ್ರಹ ಮಾಡಿದ್ಯಲ್ಲೋ ಈಗ. ಅಮ್ಮ, ನನ್ನಲ್ಲಿ ಕೃತ್ರಿಮತೆ ಇಲ್ಲ, ಹಾಗಾಗಿ ನೇರವಾಗಿ ಹೇಳಿಬಿಟ್ಟೆ. ಅದೊಂದಿಲ್ಲಲ್ಲ. ಆದ್ರೆ ಕೃತ್ರಿಮ ಇದ್ದವರಿಗೆ ಅದರಲ್ಲಿ ಅದೇ ಹುಡುಕೆ ಕಾಣುವುದು. ಹೌದಾ? ತುಂಬಾ ಮಂದಿ ಇದ್ದಾರು. ನಿನ್ನ ಮಗ ನಾನು. ಅಷ್ಟೇ ಹೇಳ್ಬೇಕ, ಮತ್ತೆ ಬೇರೆ ಇರ್ತದೆ ಹೇಳುದು. ಮುಂದಿಂದನ್ನು ವಿಮರ್ಶೆ ಮಾಡಬೇಡ. ಹೌದು, ಮರ್ಯಾದೆ ಉಂಟು ನನಗೆ. ಸರ್ಪುನ್ ಹೇಳಿ ಮೇಲೆ ಕರೀತಾರೆ ನೀವು. ನನ್ನ ಹೆತ್ತಮ್ಮ ನಾಣೆ. ಅಮ್ಮ, ನಿನ್ನ ಹಣೆ ಆಗ್ತೇನೆ ಸಾಕು. ಹೆತ್ತಮ್ಮ ನಾಣೆ. ಉದಯ ಪರ್ಯಂತ ನೀವು ಮಲಗಿರುವ ಕೋಣೆಗೆ ಇಣುಕಿ ಕೂಡ ನೋಡುದಿಲ್ಲ. ಆಯ್ತು, ಆಯ್ತಲ್ಲ. ಈಗ ಭರವಸೆ ಬಂತು. ಇಣಿಕಿ ನೋಡಿಲ್ಲ ಮತ್ತೆ ಬಾಗಿಲು ತೆಗೆದು ಒಳಗೆ ಹೋಗ್ತೀಯ? ಇಲ್ಲಮ್ಮ, ಹೋಗುದಿಲ್ಲ. ಸರಿಯಾಗ ಹೋದರೆ ನೀನು ನನ್ನ ಹೆತ್ತ ಅಮ್ಮ ಅಲ್ಲ. ಅಂದ್ರೆ ಈ ಸೀಂಕ್ರಿಯಿಂದ ಅರ್ಥ ಆಗಲಿಲ್ಲ ನನಗೆ.
ಅಂದ್ರೆ ಹೆತ್ತ ಅಮ್ಮ ಅಲ್ಲ ಅಂತ ಹೇಳಿದ್ರೆ ಮತ್ತೆ ನಾನೇನು ದತ್ತು ಹಿಡ್ಕೊಂಡು ಬಂದದ್ದು? ಅಲ್ಲ ಹಾಗಲ್ಲ ನಿನ್ನಲ್ಲಿ ನನಗೆ ಎಷ್ಟು ಗೌರವ ನೋಡು. ಹಾ, ಈ ಪ್ರಪಂಚದಲ್ಲಿ ಅಮ್ಮನಿಗಿಂತ ಬೇರೆ ದೇವರು ಯಾವುದಿಲ್ಲ. ಇಲ್ಲದೆ ಹೋದ್ರೆ ಇನ್ನೊಬ್ಬ ನನ್ನನ್ನು ಇಷ್ಟೆಲ್ಲಿ ಆದ್ರೂ ಬೈದ್ರೆ ನಾನು ಸುಮ್ಮನೆ ಬಿಡ್ತೇನ? ಇಲ್ಲಪ್ಪ, ನಿನ್ನನ್ನು ಆದ್ದರಿಂದೇ ಬಿಟ್ಟಿದ್ದೇನೆ. ಆಯ್ತು. ಯಾಕೆ? ನೀನು ನನ್ನ ಹೆತ್ತಮ್ಮ ಅನ್ನೋ ಒಂದೇ ಕಾರಣ. ಸರಿ ಮಗ, ಹಾಗಾದ್ರೆ ಒಳಗೆ ಬರುದಿಲ್ಲ. ಆಯ್ತಲ್ಲ? ಸರಿ, ಹಾಗಾದ್ರೆ ನೀವಿಬ್ರು ಒಳಗೆ. ಅಪರೂಪಕ್ಕೆ ಅಕ್ಕ ಬಂದಿದ್ದಾಳೆ. ಏನಾದ್ರೂ ವಿಶೇಷವಾಗಿ ಅಡುಗೆ ಮಾಡ್ಬೇಕು. ಏನ್ ಮಾಡುವುದು? ಬಹು ಅಡಿಗೆ ಮಾಡು. ಬಹು ಅಡಿಗೆ, ಬಹು ವಿಧದ ಅಡಿಗೆ ಮಾಡು ಅಂತ ಹೇಳಿ. ಹೌದಾ? ಆಯ್ತು, ಮಾಡ್ತೇನೆ. ಬೇರೆ ಅವಳಿಗೆ ಇಷ್ಟದ್ದು ಯಾವ್ದು ಅದನ್ನು ಮಾಡಿಕೊಡು. ಏನಕ್ಕ? ಗಸೆ ಪಾಯಸ. ಗಸಗಸೆ ಪಾಯಸ, ಕಸ್ಕಸ್ ಪಾಯಸ, ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ. ಬರ್ತೇನೆ. ಎಷ್ಟು ಸರಿ ಹೇಳಿ. ಆಗ ನೀನು ಹೇಳಿದ್ದೇನು? ನಾನು ಎಣಿಕೆ ನೋಡ್ಲಿಲ್ಲ, ಒಳಗೆ ಹೋಗುದಿಲ್ಲ, ಅಮ್ಮನ ಆಣೆ ಅಂತ ಹೇಳಿದ್ಯಲ್ಲ. ಈಗ ಹೋಗ್ತಾ ಇದೆಯಲ್ಲ ನೀನು. ಹೌದು, ಯಾಕೆ ಹೋಗುದು? ಕಿಟಕಿ ಹಾಕಿಕೊಡ್ಲಿ ಅಂತ ಹೇಳಿ. ಒಳಗೆ ಹೋಗುವವರಿಗೆ ಕಿಟಕಿ ಗೊತ್ತಿಲ್ವಾ? ನೆನಪು ಮಾಡಿ ಬಿಡುವ ಅಂತ. ಆಯ್ತು, ಹಾಗಾದ್ರೆ ಜಾಗ್ರತೆ. ಈಗ ನಾವೆಲ್ಲಿ ಮಲಗುದು? ನಾವು ಈಗ ಅವರು ಕೊಂಡೋಗಿದ್ರೆ ನಾವೆಲ್ಲಿ ನಾನು ಗಡಿಬಿಡಿಯಲ್ಲಿ ಮಾತಾಡಿ ಆಯ್ತು. ಹಾಸಿಗೆ, ತಲೆದಿಂಬು, ಕಂಬಳಿ ಎಲ್ಲ ಒಳಗೆ ಉಂಟು. ಅಮ್ಮ, ನಾನು ಪಕ್ಕ ತಕೊಂಡು ಬರ್ತೇನೆ. ಹೋದ್ರೆ ನೀನು ಅಮ್ಮನ ಹೊಟ್ಟೆಲಿ ಹುಟ್ಟದಲ್ಲ ಅಂತ ಒಂದು ಮಾತು ಹೇಳಿದೆ ನೀನು. ನಾನು ನೋಡು, ಇದು ಅಪ್ಪನಿಗೆ ಹುಟ್ಟಿದವಲ್ಲ ಅಂತ ಹೇಳಲೇ ಇಲ್ಲ. ಅದರಲ್ಲಿ ಜಾಗ್ರತೆ ಮಾಡಿದೆ ನೀನು. ಮತ್ತೆ ಎರಡನೇ ಬಾರಿ ಅಪ್ಪನ ತೋರಿಸ್ಬೇಕಲ್ಲ, ಸಮಸ್ಯೆ ನನಗೆ ಬರ್ತದೆ. ನಿನ್ನ ಮನೆಗೆ ನಾನು ಕಳೆಯ. ಆಯ್ತಾಯ್ತು, ಈಗ ನಮ್ಮ ಅದೇ ನೋಡು. ಇಲ್ಲಿ ತುಳಸಿ ಕಟ್ಟೆ ಹತ್ರ ನಾವು ಮಲಗುವ. ಅಮ್ಮ, ಇಲ್ಲಿ ಚಳಿ ಆಗ್ತದೆ. ಚಳಿ ಆದ್ರೆ ಅಲ್ಲಿ ಕೋಣಿ ಉಂಟು, ಹೊತ್ಕೊಂಡು ಮಲಗು ನೀನು. ಅಲ್ಲಿ ನಿಂದು ಕೋಣಿ, ಅದು ನಾಯಿ ಮಲಗುವುದು. ಈಗ ನಾಯಿ ಮಲಗುವ ಕೋಣೆಯಲ್ಲಿ ಇವತ್ತು ನೀನು ಮಲಗು. ನೀನೆಲ್ಲಿ ಮಲಗ್ತಿ? ನಾನು ಅದರ ಪಕ್ಕದಲ್ಲಿ ಮಲಗ್ತೀನಿ. ಆಯ್ತು, ನೀನು ಒಂದು ಗಳಿಗೆ ಅಮ್ಮನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಮಲೆ ಮಂಗ ಹೋಗ. ನಿನ್ನನ್ನು ಬಿಟ್ಟು ಬೇರೆ ಮಲಗಲಿಕ್ಕೆ ನೀನು ಬಿಡುವುದಿಲ್ಲ ಅಲ್ಲ? ಇನ್ನೊಂದ್ಸರಿ